ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನಡೆಸಲ್ಪಡುವಂತಹ ಸಯ್ಯದ್ ಮದನಿ ITI ಇದರ ಆಟೋಟಸ್ ಈ ವರ್ಷದ 2022-23 ಸಾಲಿನ ಆಟೋಟಸ್ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಗಾಗಿ ಸಮೀರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ರಹ್ಮಾನಿರ್ ರಹೀಮ್. ಮಾಲಿಕಿ ಯೌಮಿದ್ದೀನ್. إياك نعبد وإياك نستعين. يهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. ಸ್ವಾಗತಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಪ್ರಾಚಾರ್ಯರಾದಂತಹ ಶ್ರೀಯುತ ವಿಶ್ವರಾಜ್ರವರನ್ನು ಆಹ್ವಾನಿಸ್ತಾ ಇದ್ದೇವೆ. ದಿನ ನಾವು 2022-23ನೇ ಸಾಲಿನ ಕ್ರೀಡೋತ್ಸವದ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿ ನಮ್ಮ ಸಯ್ಯದ್ ಮದನಿ ಕೈಗಾರಿಕಾ ತರಬೇತಿ ಕೇಂದ್ರ ಸ್ಥಾಪನೆಯಾಗಿ 40 ವರ್ಷ ಪೂರೈಸಿದೆ. 1983ರಲ್ಲಿ ಆಗಿನ ಅಧ್ಯಕ್ಷರಾದ UK ಇಬ್ರಾಹಿಂ ಸರ್ ಅವರು ಹಾಗೂ ಇಲ್ಲಿಯ ಶಾಸಕರಾಗಿದ್ದ UT ಫರೀದ್ ಅವರ ನೇತೃತ್ವದಲ್ಲಿ ಈ ಉಳ್ಳಾಳ ಪರಿಸರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾಂತ್ರಿಕ ವಿಷಯವನ್ನು ಕಲಿಬೇಕು ಅಂಥೇಳಿ ಮನಸ್ಸು ಮಾಡಿ ದಕ್ಷಿಣ ಕನ್ನಡದಲ್ಲಿಯೇ ಪ್ರಥಮ ಬಾರಿಗೆ ITIಯನ್ನು ಪ್ರಾರಂಭ ಮಾಡಿದ್ದಾರೆ. ಸೌತ್ ಕನ್ನಡದಲ್ಲಿ ಎಲ್ಲ ITIಕ್ಕಿಂತ ಫಸ್ಟ್ ಸ್ಟಾರ್ಟ್ ಆದದ್ದು ನಮ್ಮ ಉಳ್ಳಾಳ ಪರಿಸರದ ಸಯ್ಯದ್ ಮದನಿ ITI. ಅದೊಂದು ಉತ್ತಮವಾದ ಸಾಧನೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಕಳೆದ 40 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಎಷ್ಟೋ ಜನ ಕಲಿತು ಅವರ ತುಂಬ ನುರಿತರಾದ ಕೆಲಸ ಆಗಿ ತುಂಬ ಫೇಮಸ್ ಆಗಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಸಯ್ಯದ್ ಮದನಿ ಅವರ ಕೃಪೆ, ಅವರ ದಯೆಯಿಂದಾಗಿ ಈ ITI 40 ವರ್ಷದಿಂದ ಸುಗಮವಾಗಿ ನಡೀತಾ ಇದೆ. ಈ ರೀತಿ ಮುಂದೆಯೂ ನಡೀಲಿ. ಈ ಕಾರ್ಯಕ್ರಮಕ್ಕೆ ಇಂದು ಬಂದಂಥ ನಮ್ಮ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಸರ್ ಅವರಿಗೆ ನಮ್ಮ ITI ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ. ಇವರಿಗೆ ನಮ್ಮ ITIಯ ಉಪ ಪ್ರಾಂಶುಪಾಲರಾದ ನೂರುದ್ದೀನ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ದಿನ ಇಲ್ಲಿ ಆಗಮಿಸಿದಂಥ ನಮ್ಮ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರು ಹಾಗೂ ನಾವು ಇಲ್ಲಿ ಸೇರಿ ನಾನು 30 ವರ್ಷ ಆಯಿತು. 30 ವರ್ಷದಿಂದಲೂ ನಮ್ಮ ITIಗೆ ಯಾವಾಗಲೂ ಚಿರಪರಿಚಿತರಾಗಿ ಬರುವಂಥ ನಮ್ಮ ಉಪಾಧ್ಯಕ್ಷರು ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇನೆ. ಇದಕ್ಕೆ ನಮ್ಮ ಎಲೆಕ್ಟ್ರಿಷಿಯನ್ ವಿಭಾಗದ JTO ಆದ ಅಬ್ದುಲ್ ಖಾದರ್ ಸರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಈ ವೇದಿಕೆಯಲ್ಲಿ ಇರುವಂಥ ನಮ್ಮ ITIಯವರ ಉಪ ಪ್ರಾಂಶುಪಾಲರಾದ ನೂರುದ್ದೀನ್ ಸರ್ ಇದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಸ್ವಾಗತ. ಅವರಿಗೆ ನಮ್ಮ ITIಯ ವಿದ್ಯಾರ್ಥಿ ನಾಯಕನಾದ ಮುನಾವರ್ ಅವರು ಬಂದು ಹೂ ನೀಡಬೇಕಾಗಿ ವಿನಂತಿ. ಇನ್ನೋರ್ವರು ನಮ್ಮ ಸ್ಟೇಜಲ್ಲಿ ಇರುವಂಥ ನಮ್ಮ ಕಿರಿಯ ತರಬೇತಿ ಅಧಿಕಾರಿಯಾದ ಡೆನ್ನಿಸ್ ಸರ್ ಅವರಿಗೂ ಕೂಡ ನಮ್ಮ ITIಯ ಉಪನಾಯಕರಾದ ಮುನಾಫ್ ಅವರು ಬಂದು ಹೂ ನೀಡಬೇಕಾಗಿ ವಿನಂತಿ. ಅದೇ ರೀತಿ ಇಲ್ಲಿ ನೆರೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನೀಡುತ್ತಾ ಅದಲ್ಲದೆ ಬಂದ ಎಲ್ಲ ಸಿಬ್ಬಂದಿಯವರಿಗೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ಹಾಗೂ ವಿದ್ಯಾರ್ಥಿ ಸಮೂಹ
ಎಲ್ಲರನ್ನು ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮಾಡಿದಂತಹ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಾಂಶುಪಾಲರಂತಹ ಶ್ರೀಯುತ ವಿಶ್ವರಾಜರವರಿಗೆ ಕೃತಜ್ಞತೆಗಳು. ಮುಂದಿನ ಕಾರ್ಯಕ್ರಮ 2000 ಆಟೋಟ ಸ್ಪರ್ಧೆ ಇದರ ಬಹುಮಾನ ವಿತರಣಾ ಸಮಾರಂಭ. ಇದನ್ನು ನಡೆಸಿಕೊಡಲಿದ್ದಾರೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ JTO ಡೆನಿಸ್ ವಾಸ್ರವರ್. ಬಹುಮಾನ ವಿಜೇತರನ್ನ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದಂತೆ ಅವರು ಬಂದು ವೇದಿಕೆಯಲ್ಲಿರುವ ಗಣ್ಯರಿಂದ ಬಹುಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ 100 ಮೀಟರ್ ರೇಸ್ ಮೊಹಮ್ಮದ್ ಅಫ್ತಾರ್ ಅಲಿ MRAC ಫಸ್ಟ್ ಇಯರ್ ಪ್ರಥಮ ಸ್ಥಾನ. ಇವರಿಗೆ ಅಧ್ಯಕ್ಷರು ಬಹುಮಾನ ವಿತರಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ನಿಹಾಲ್ MRAC ಫಸ್ಟ್ ಇಯರ್. ದ್ವಿತೀಯ ಸ್ಥಾನ ಮೊಹಮ್ಮದ್ ನಿಹಾಲ್ MRAC ಫಸ್ಟ್ ಇಯರ್. ತೃತೀಯ ಸ್ಥಾನ ಮೊಹಮ್ಮದ್ ಅಸೀಲ್ MRAC ಸೆಕೆಂಡ್ ಇಯರ್. ಇದೀಗ 200 ಮೀಟರ್ ರೇಸ್. ಇದರ ಪ್ರಥಮ ಬಹುಮಾನ ಮೊಹಮ್ಮದ್ ಅಫ್ತಾರ್ ಅಲಿ MRAC ಫಸ್ಟ್ ಇಯರ್. ದ್ವಿತೀಯ ಸ್ಥಾನ ಮೊಹಮ್ಮದ್ ನಿಹಾಲ್ MRAC ಫಸ್ಟ್ ಇಯರ್. ತೃತೀಯ ಸ್ಥಾನ ಮೊಹಮ್ಮದ್ ಅಸೀಲ್ MRAC ಸೆಕೆಂಡ್ ಇಯರ್. 400 ಮೀಟರ್ಸ್ ರೇಸ್ ಅಬೂಬಕರ್ ಸಿದ್ದಿಕ್ MRAC ಸೆಕೆಂಡ್ ಇಯರ್. ದ್ವಿತೀಯ ಸ್ಥಾನ ಮೊಹಮ್ಮದ್ ಸಮೀರ್ ಟ್ವಿಟ್ಟರ್ ಸೆಕೆಂಡ್ ಇಯರ್. ತೃತೀಯ ಸ್ಥಾನ ಮೊಹಮ್ಮದ್ ನಿಹಾಲ್ MRAC ಫಸ್ಟ್ ಇಯರ್. ಪ್ರಥಮ ಬಹುಮಾನ ಅಬ್ದುಲ್ ಲತೀಫ್ MRAC ಸೆಕೆಂಡ್ ಇಯರ್. ದ್ವಿತೀಯ ಸ್ಥಾನ ನಜೀರ್ MRAC ಸೆಕೆಂಡ್ ಇಯರ್. ತೃತೀಯ ಸ್ಥಾನ ಮೊಹಮ್ಮದ್ ಅಜೀಮ್ ಟ್ವಿಟ್ಟರ್ ಸೆಕೆಂಡ್ ಇಯರ್. ಲಾಂಗ್ ಜಂಪ್ ಪ್ರಥಮ ಬಹುಮಾನ ಮೊಹಮ್ಮದ್ ಅಫ್ತಾರ್ ಅಲಿ MRAC ಫಸ್ಟ್ ಇಯರ್. ದ್ವಿತೀಯ ಸ್ಥಾನ ಅಬ್ದುಲ್ ಲತೀಫ್ MRAC ಸೆಕೆಂಡ್ ಇಯರ್. ತೃತೀಯ ಸ್ಥಾನ ದೀಕ್ಷಿತ್ ಉಮೇಶ್ ಆಚಾರ್ಯ MRAC ಸೆಕೆಂಡ್ ಇಯರ್. ಶಾರ್ಟ್ ಪುಟ್ ಥ್ರೋ ಫಸ್ಟ್ ಇಯರ್ MRAC ಯೂಸುಫ್ ಪ್ರಥಮ ಸ್ಥಾನ. ಶಾರ್ಟ್ ಪುಟ್ ಸೆಕೆಂಡ್ ಪ್ಲೇಸ್ MRAC ಸೆಕೆಂಡ್ ಇಯರ್ ಸೈಯದ್ ಶಾಹಿಕ್. ಥರ್ಡ್ ಪ್ಲೇಸ್ MRAC ಫಸ್ಟ್ ಇಯರ್ ಮೊಹಮ್ಮದ್ ಜಾಹಿದ್ ಎ. ಇದುವರೆಗೆ ಬಹುಮಾನ ವಿತರಿಸಿ ಸನ್ಮಾನಿಸಿದಂತಹ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜಾನಾಬ್ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ಕೃತಜ್ಞತೆಗಳು. ಜಾನಾಬ್ ಹಾಜಿ ಇಬ್ರಾಹಿಂ ಯುಕೆ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನ ಯೂಸುಫ್ MRAC ಫಸ್ಟ್ ಇಯರ್ ಸೆಕೆಂಡ್ ಇಯರ್. ತೃತೀಯ ಸ್ಥಾನ ನಜೀರ್ MRAC ಸೆಕೆಂಡ್ ಇಯರ್. ಜಾವೆಲಿನ್ ಥ್ರೋ ಪ್ರಥಮ ಸ್ಥಾನ ಅಬ್ದುಲ್ ಲತೀಫ್ MRAC ಸೆಕೆಂಡ್ ಇಯರ್. ದ್ವಿತೀಯ ಸ್ಥಾನ ಮೊಹಮ್ಮದ್ ನಿಶಾರ್ ಎ ಎಲೆಕ್ಟ್ರಿಷಿಯನ್ ಫಸ್ಟ್ ಇಯರ್. ದ್ವಿತೀಯ ಸ್ಥಾನ ಮೊಹಮ್ಮದ್ ನಿಶಾನ್ ಎ ಎಲೆಕ್ಟ್ರಿಷಿಯನ್ ಫಸ್ಟ್ ಇಯರ್. ತೃತೀಯ ಸ್ಥಾನ ಮೊಹಮ್ಮದ್ ಅಫ್ರೀದ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್. 100 into 4 ರಿಲೇ ಇದರಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ನಿಹಾಲ್, ಮೊಹಮ್ಮದ್ ಅಫ್ತಾರ್ ಅಲಿ ಹಸೈನರ್, ಮೊಹಮ್ಮದ್ ಆರಿಸ್, ಮೊಹಮ್ಮದ್ ಜಹೀದ್ ಎ MRAC ಫಸ್ಟ್ ಇಯರ್ ಟೀಮ್. ದ್ವಿತೀಯ ಸ್ಥಾನ MRAC ಸೆಕೆಂಡ್ ಇಯರ್ ಟೀಮ್ ಸಯೀದ್ ಶಹೀಕ್, ಅಬೂಬಕರ್ ಸಿದ್ದಿಕ್, ಆದಿತ್ಯ ಪ್ರಕಾಶ್ ಯು, ಮೊಹಮ್ಮದ್ ಅಸೀಲ್. 400 ಮೀಟರ್ ರಿಲೇ MRAC ಸೆಕೆಂಡ್ ಇಯರ್. ದ್ವಿತೀಯ ಸ್ಥಾನ ಸೈಯದ್ ಶಹೀಕ್, ಅಬೂಬಕರ್ ಸಿದ್ದಿಕ್, ಆದಿತ್ಯ ಪ್ರಕಾಶ್ ಯು, ಮೊಹಮ್ಮದ್ ಅಸೀಲ್. 400 ಮೀಟರ್ ತೃತೀಯ ವಿಭಾಗವಾಗಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಕಾರ್ತಿಕ್ UA, ಮೊಹಮ್ಮದ್ ಶರಫುದ್ದೀನ್, ಆದಿಲ್ ಅಹಮದ್ ಬಾಷಮ್.
ಇದುವರೆಗೆ ಬಹುಮಾನ ವಿತರಿಸಿದಂಥ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಿಗೆ ಕೃತಜ್ಞತೆಗಳು ನಡೆಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಆರಿಶ್. ದ್ವಿತೀಯ ಬಹುಮಾನ MRSC ಸೆಕೆಂಡ್ ಇಯರ್ ಟೀಮ್ ಲೆಡ್ ಬೈ ಶಾಹಿಕ್. Team led by Nazim. Second place, fitter first year, Muhammad Rafin. Second place, football, fitter first year. Volleyball, first place, MRSC second year, team led by Zafir. Second place, electronics mechanic, second year, team led by Munaf. Kabaddi, first place, MRSC first year, team led by Muhammad Arfaz. Kabaddi, second place, MRSC first year, Muhammad Ashir U. Team led by Muhammad Ashir U. ಈ ವರ್ಷದ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ ನಮ್ಮ ಫಸ್ಟ್ ಇಯರ್ನ ತಂಡ ಎಲ್ಲ ಟೀಮ್ ಲೀಡರ್ಗಳು ಎದುರು ಬಂದು ನಮ್ಮ ಅಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸುವಂತದ್ದು. MRSC ಫಸ್ಟ್ ಇಯರ್ ಈ ವರ್ಷ ನಾವು ನವೆಂಬರ್ 26ರಂದು ನಮ್ಮ ಭಾರತದ ಸಂವಿಧಾನದ ದಿನವನ್ನ ನಮ್ಮ ಸಂಸ್ಥೆಯಲ್ಲಿ ಆಚರಿಸಿದ್ದೆವು. ಅದರ ಬಹುಮಾನ ವಿತರಣೆಯನ್ನ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಜನಾಬ್ ಹಾಜಿ ಯುಕೆ ಇಬ್ರಾಹಿಂ ಯುಕೆ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನವನ್ನ MRSC ತಂಡದವರು ಪಡೆದಿದ್ದಾರೆ. ಈ MRSC ತಂಡದವರು ಬಂದು ಬಹುಮಾನ ಫಸ್ಟ್ ಪ್ಲೇಸ್ MRSC. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾದಂತಹ ಮುಸ್ತಫರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತಾ ಟ್ರಾನ್ಸ್ಪಾಂಡರ್ ಅಂತಹ ಶ್ರೀಯುತ ಯುಸರಾಜ್ ಸಸಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ಜನಾಬ್ ಹಾಜಿ ಇಬ್ರಾಹಿಂ ಯುಕೆ ಅವರಿಗೆ ಕೃತಜ್ಞತೆಗಳು. ಹಾಗೂ ಮುಂದಿನ ಬಹುಮಾನ ವಿತರಣೆಯನ್ನ ಇದೀಗ ಆಗಮಿಸಿದಂತ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಜನಾಬ್ ಹಾಜಿ ಎಂ ಮುಸ್ತಫಾ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ವಿಜ್ನಲ್ಲಿ ದ್ವಿತೀಯ ಸ್ಥಾನವಾದಂತ ಪಡೆದಂತ ಫಿಟ್ಟರ್ ತಂಡದವರು ಎದುರು ಬಂದು ಬಹುಮಾನವನ್ನು ಸ್ವೀಕರಿಸುವಂತದ್ದು. ಮೆಕ್ಯಾನಿಕ್ ಇದರ ಲೀಡರ್ ಬಂದು ಬಹುಮಾನವನ್ನು ಸ್ವೀಕರಿಸುವುದು. ಇದುವರೆಗೆ ಬಹುಮಾನ ವಿತರಿಸಿದಂತಹ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೃತಜ್ಞತೆಗಳು ಹಾಗೂ ಬಹುಮಾನವನ್ನು ಸ್ವೀಕರಿಸಿದಂತವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿತರಣಾ ಸಮಾರಂಭವನ್ನು ನಡೆಸಿಕೊಟ್ಟಂತಹ ಡೆನ್ನಿಸ್ ಸರ್ ಅವರಿಗೆ ಕೃತಜ್ಞತೆಗಳು. ಇದೀಗ ಈ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನ ಆಡಬೇಕಾಗಿ ನಮ್ಮ ಉಪಾಧ್ಯಕ್ಷರಾದಂತಹ ಇಬ್ರಾಹಿಂ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ಈಗೆಲ್ಲ ಪ್ರೈಸ್ ಎಲ್ಲ ಸಿಕ್ಕಿದ್ದು, ಕೆಲವರಿಗೆ ಸಂತೋಷ, ಕೆಲವರಿಗೆ ದುಃಖ, ಇದೆಲ್ಲ ಇದ್ದದ್ದೇ. ಆದರೆ ಮುಂದಿನ ಸಾರಿ ನೀವು ಅದನ್ನು ಫಸ್ಟ್ ಆಗಿ ಸ್ವೀಕರಿಸಬೇಕು. ಗೊತ್ತಾಯ್ತಲ್ಲ ಮಕ್ಕಳು, ನೀವೆಲ್ಲರೂ ಭಾಗವಹಿಸಬೇಕು. ಆದ ಕಾರಣ ಸ್ವಲ್ಪ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ನಮ್ಮ ಅಧ್ಯಕ್ಷರು ಹಲವು ವಿಷಯಗಳು ನಿಮ್ಮಲ್ಲೆಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಈ ಸಂಸ್ಥೆಗೆ 40 ವರ್ಷ ಆಯಿತು. ಇದಕ್ಕೆ ಇದನ್ನು ತರಬೇಕಾದರೆ, ಈ ITI ಉಳ್ಳಾಳದಲ್ಲಿ ನಿಲ್ಲಿಸಬೇಕಾದರೆ ಇದಕ್ಕೆಲ್ಲ ನಮ್ಮ ಕಾರಣ ನಮ್ಮ ಇಲ್ಲಿಯ ಕೆಲವು ಮಹನೀಯರಲ್ಲಿದ್ದಾರೆ. ಈ ಎಲ್ಲ ವಿಷಯವನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಆದ್ದರಿಂದ ಈಗ ಇವತ್ತು ನಮ್ಮ ಈ ಕಾರ್ಯಕ್ರಮದ ಈ ಸ್ಪೋರ್ಟ್ಸ್ ಇದರ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಇದರ ವೇದಿಕೆಯಲ್ಲಿರುವಂಥ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಹಾಜಿ ಕೆ ಶ್ರೀಧರ್ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ಲಾರವರೇ ಹಾಗೂ ಇಲ್ಲಿಯ ಪ್ರಾಚಾರ್ಯರೇ, JTOಗಳೇ ಹಾಗೂ ನನ್ನ ಮಕ್ಕಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಕ್ಕಳೇ, ನೀವು ಈಗ ನೋಡಿ ಇಲ್ಲಿ ಕೇಳಿ, ಅದೆಲ್ಲ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲ, ಎಲ್ಲ ಆಮೇಲೆ ಹೋಗುವಾಗ ಈಗ ಎಲ್ಲ ಕಾರ್ಯಕ್ರಮ ಮುಗೀತದೆ. ಆದ್ದರಿಂದ ಮಕ್ಕಳೇ, ನೀವು ಇಲ್ಲಿ 2 ವರ್ಷ ಕಾಲ ನೀವು ಕಲಿತಾ ಇದ್ದೀರಿ. ಒಂದು ಫಿಟ್ಟರ್, AC, ಇಲೆಕ್ಟ್ರಾನಿಕ್ ಮತ್ತು MRSC ಇದೆಲ್ಲ ಕಲಿಯುವಂಥ ಮಕ್ಕಳು ನೀವು.
ನೀವೆಲ್ಲ ಕಲಿತು ಈಗ ನೋಡಿ ನಮ್ಮ 40 ವರ್ಷಗಳಲ್ಲಿ ಇಲ್ಲಿ ಕಲಿತು ಹೋದಂಥ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ನಾನಾ ಕಡೆಗಳಲ್ಲಿದ್ದಾರೆ. ನಿಮಗೆ ತಿಳಿದಿರಬಹುದು, ಮೊನ್ನೆ ನಮ್ಮ ಇಲ್ಲಿ ಕಲಿತ ಮಕ್ಕಳು ಒಂದು ಕಾಲದಲ್ಲಿ ಇಲ್ಲಿ ಈ ಕೇರಳ ಗಡಿನಾಡು ಅಂತೇಳಿ ಕೇರಳದ ಮಕ್ಕಳಿಗೆ ಇಲ್ಲಿಗೆ ಅವಕಾಶ ಇತ್ತು. ಆಗ ಉಪ್ಪಳದ ಹಲವಾರು ಮಕ್ಕಳು ಇಲ್ಲಿ ಕಲಿತು ಈಗ ಸ್ಟೀಮರ್ ಅದು ಇದರಲ್ಲೆಲ್ಲ ಕೆಲಸಕ್ಕಿದ್ದಾರೆ, ದೇಶ ವಿದೇಶದಲ್ಲಿದ್ದಾರೆ. MRS ಕಲಿತಂಥ ಮಕ್ಕಳು. ಯಾಕೆಂದರೆ ಈ ಸರ್ಟಿಫಿಕೇಟ್ ನಿಮಗೆ ಕೊಡುವಂಥ ಈ ಸರ್ಟಿಫಿಕೇಟ್ ಉಂಟಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ಕೇಂದ್ರ ಸರ್ಕಾರದ್ದು. ಈ ITIಗೆ ಎಕ್ಸಾಮ್ ನಡೆಯುವಂಥದ್ದು ಈ ಭಾರತ ದೇಶದಲ್ಲಿ ಒಂದೇ ದಿವಸ, ಎಲ್ಲ ಕಡೆ ಒಂದೇ ದಿವಸ ನಡೆಯುವಂಥದ್ದು. ಈ ಸರ್ಟಿಫಿಕೇಟ್ ಎಲ್ಲಿ ಹೋದರೂ, ಹೊರ ದೇಶಕ್ಕೆ ಹೋದರೂ ಅದಕ್ಕೆ ಮಾನ್ಯತೆ ಉಂಟು ಆ ಸರ್ಟಿಫಿಕೇಟಿಗೆ. ಆದ ಕಾರಣ ಮಕ್ಕಳೇ, ನೀವು ಕಲಿತಿದ್ದೀರಿ, ಈಗ ಸೆಕೆಂಡ್ ಇಯರ್ನಲ್ಲಿ ಒಂದೇ ಐಟಮ್ ನೀವು ಪಾಸ್ ಆಗಬೇಕು. ಯಾಕೆಂದರೆ ಮಕ್ಕಳೇ, ನೀವು ಈ 2 ವರ್ಷದ ಕೋರ್ಸನ್ನು ಕಲಿತು ನೀವು ನಿಮ್ಮ ಈ AC ಇಲ್ಲಿರುವಂಥ ಈ IT ಅಂತಂದರೆ ಬಂಡವಾಳ ಹಾಕಿ ನೀವೇ ಈ ವರ್ಕ್ ಕೆಲಸ ಮಾಡಬಹುದು. ಈಗ AC ಒಂದು ಫ್ರಿಡ್ಜ್ ನಿಮಗೆ ಗೊತ್ತಿರಬಹುದು, ಅದನ್ನೊಂದು ಒಬ್ಬ ರಿಪೇರಿ ಕೊಟ್ಟರೆ ಅವನು ಅದನ್ನು ಮುಟ್ಟಬೇಕಾದ್ರೆ 500 ರೂಪಾಯಿ ಫೀಸ್ ತೆಗಿತಾನೆ ಅಲ್ಲ ಮಕ್ಕಳೇ. ಆದರೆ ಈ IT ಎಂಬುದು ನಿಮ್ಮ ಕೈಯಲ್ಲಿರುವಂಥ ಉದ್ಯೋಗ, ನೀವೇ ಮಾಡುವಂಥದ್ದು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನೀವು ಒಳ್ಳೆಯ ರೀತಿಯಲ್ಲಿ ಕಲಿತು ನೀವು ಪಾಸಾಗಬೇಕು ಮಕ್ಕಳೇ. ಆದ್ದರಿಂದ ನಿಮಗೆ ಭವಿಷ್ಯ ಉಂಟು. ಈ ಇದಕ್ಕೆ ನಿಮ್ಮ ಕೈಯಲ್ಲೇ ನೀವು ಉದ್ಯೋಗ ಮಾಡುವಂಥದ್ದು, ಆ ಸರ್ಟಿಫಿಕೇಟು ಅದಕ್ಕೆಲ್ಲ ಒಂದೇ ಇದರಲ್ಲಿ ನೀವು ಪಾಸಾಗಬೇಕು ಅಂತೆಲ್ಲ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಂತೂ ನಿಮಗೆ ಇವತ್ತು ಬಹುಮಾನ ತೆಗೆದವರಿಗೆ ಒಂದು ಅಭಿನಂದನೆ ಹೇಳುವ, ಮತ್ತು ಯಾರು ಇದರಲ್ಲಿ ಸೋತಿದ್ದಾರೆ ಅವರು ಕೆಳಗೇನು ಹೋಗೋದಿಲ್ಲ, ಮುಂದೆ ಅದನ್ನು ಒಂದು ಪ್ರೆಸ್ಟೇಜ್ ಆಗಿ ತೆಗೆದು ಮುಂದೆ ನೀವು ಅದನ್ನು ಗೆಲ್ಲಬೇಕು ಅಂತ ಹೇಳಿ, ನಿಮ್ಮ ಲೈಫಲ್ಲಿ ನೀವು ಗೆಲ್ಲಬೇಕಂತ ಹೇಳಿ ನಾನು ನಿಮಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಎರಡನೇ ವಿಷಯ, ಒಂದು ವಿಷಯ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೊಂದು ಈ ಮಾತು ಕೇಳಿ, ನನ್ನದು ಪ್ಲೀಸ್ ಸ್ಟೂಡೆಂಟ್ ಅವರು ಎಲ್ಲರೂ ಒಂದು ಮಾತು ಕೇಳಿ. ನೀವಿಲ್ಲಿ ನಿಮ್ಮ ಡಿಗ್ರಿ ಆದಿ ನೀವು ಇಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋಗ್ತೀರಿ, പക്ഷെ ನೀವು ಹೋದ ಜಾಗದಲ್ಲಿ ಎಲ್ಲರೂ ಕೇಳೋದು ನೀ ಎಲ್ಲಿ ಕಲ್ತಿದ್ದೆ ಅಂತ. ಯಾಕೆ ಅದು ಕೇಳೋದಂದರೆ ನಿಮ್ಮ ಡಿಸಿಪ್ಲೇ, ನೀಡುವ ಡೀಸೆಂಟ್, ನಿಮಗೆ ಸಿಕ್ಕುವ ರೆಸ್ಪೆಕ್ಟ್ ಆಗಿರುತ್ತದೆ. ನೋಡಿ, ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಸೇರಿ ನೀವು ಕೆಲಸ ಮಾಡೋದಾದರೆ ಆ ಕಂಪ್ನಿಯಲ್ಲಿ ನಮ್ಮ ಬಾಸ್ ಯಾರು ಬರುವಾಗ ನಾವು ಎಷ್ಟು ಸೈಲೆಂಟಾಗಿ ಅವರ ಮುಂದೆ ತಲೆ ತಗ್ಗಿಸಿ ನಿಲ್ಲೋದಿಲ್ವಾ? ನೀವೀಗೆಲ್ಲ ಸೀರಿಯಲ್ ಫಿಲ್ಮಲ್ಲಿ ನೋಡಲಿಲ್ವಾ? ಒಂದು ಬಾಸ್ ಬರುವಾಗ ಅಲ್ಲಿ ಆ ಸ್ಟಾಫ್ನವರಲ್ಲಿ ಯಾವ ಥರ ನಿಲ್ತಾರೆ ಅಂತೇಳಿ. ಹಾಗೆ ನಮ್ಮ ಕಾಲೇಜಿಗೆ ನಮಗೊಂದು ರೆಸ್ಪೆಕ್ಟ್ ಪರ್ಸೆಂಟ್ ಇರುವ ಅಧ್ಯಕ್ಷರು ಹಾಜಿ ಅಬ್ದುಲ್ ರಶೀದ್ ಅವರು ಎದುರಲ್ಲಿ ಕೂತ್ಕೊಂಡು ನೀವು ಎಂತೆಲ್ಲ ಮಾತಾಡ್ತೀರಿ, ನೀವೊಂದು ಆಲೋಚನೆ ಮಾಡಬೇಕು. ಈ ರೆಸ್ಪೆಕ್ಟ್ ಇಲ್ಲಿ ಮಾತ್ರ ನೀವು ಕೊಡೋದಲ್ಲ. ಅಧ್ಯಕ್ಷರೆಂದರೆ ಅಷ್ಟು ಈಸಿ ಅಲ್ಲ. ನಮ್ಮ ದರ್ಗಾದ ಅಧ್ಯಕ್ಷರೆಂದರೆ ಒಂದು 18 ಸ್ಕೂಲ್ ಕಾಲೇಜ್ ಅಧ್ಯಕ್ಷರು, ಒಂದು 32 ಮದ್ರಸಾದ ಮಸೀದಿ ಅಧ್ಯಕ್ಷರು, ದರ್ಗಾದ ಅಧ್ಯಕ್ಷರು, ಉಲ್ಲಾಲ ಜಮಾತಿನ ಅಧ್ಯಕ್ಷರವರು, ಅವರಿಗೆ ಕೊಡುವ ರೆಸ್ಪೆಕ್ಟ್ ಬೇಸರ ಮಾಡಬೇಡಿ ಯಾರು ಮಕ್ಕಳಿಗೆ. ಇದು ನೀವು ಇವತ್ತಿಗಲ್ಲ, ನೀವು ಮುಂದಿನ ನೀವು ಹೋಗುವ ಜಾಗದಲ್ಲಿ ಕೂಡ ಎಲ್ಲಿ ಹೋದರೂ ಕೂಡ ನಮ್ಮಂಥ ದೊಡ್ಡವರು ಯಾವುದಾದ್ರೂ ರೆಸ್ಪೆಕ್ಟ್ ಪರ್ಸೆಂಟ್ ಅಲ್ಲಿ ಬಂದರೆ ಅವ್ರಿಗೆ ಕೊಡುವ ರೆಸ್ಪೆಕ್ಟ್ ಏನಂದರೆ ಅವ್ರಿಗೆ ಯಾವ ಥರದಲ್ಲಿ ಕೊಡಬೇಕು ಅಂತ ನೀವು ಈಗಲೇ ಆಲೋಚನೆ ಮಾಡಿ. ಮುಂದಿನ ಒಂದು ವಿಷಯ ಹೇಳ್ತೇನೆ, ಕಾಲೇಜ್ ಕಲಿಯುತ್ತಾರೆ, ಡಿಗ್ರಿ ಕಲಿತಾರೆ, ಸೈನ್ಸ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ ಅವರು. ಬಟ್ ಈಗ ಟೋಟಲಿ ನ್ಯಾಷನಲ್ ಆಗಿ ಲೈಫ್ ಇರುವವರು ಮತ್ತು ಕೆಲಸ ಇರುವವರು ಇರೋದು ITI ಮಕ್ಕಳಿಗೆ. ಅದರಲ್ಲಿ ಎರಡು ಮಾತಿಲ್ಲ, ಗೊತ್ತಾಯ್ತಾ? ಆ ಒಂದು ಜವಾಬ್ದಾರಿ ತಗೊಂಡು ನೀವು ಇಲ್ಲಿ ಕಲೀಲಿಕ್ಕೆ ಬಂದಿದ್ದೀರಿ, ನೀವು ಇಲ್ಲಿ ಸಕ್ಸಸ್ ಆದರೂ ಇಲ್ಲಿ ಇನ್ನು ಮುಂದೆ ನೀವು ಹೋಗುವ ಜಾಗದಲ್ಲಿ ಕೂಡ ನಿಮಗೆ ಆ ವ್ಯಾಲ್ಯೂ, ಆ ರೆಸ್ಪೆಕ್ಟು, ಅದು ನಮ್ಮ ITI ರೆಸ್ಪೆಕ್ಟ್ ಕೂಡ ಒಲಿಬೇಕು. ನೀವೆಲ್ಲ ಅದೆಲ್ಲ ಮಾಡ್ತೀರಿ ಅಂತ ನಾನು ಭಾವಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ITIಗಳ ಮಹತ್ವ, ಇದರ ಬಗ್ಗೆ ವಿಸ್ತಾರವಾಗಿ ವಿವರಿಸುತ್ತಾ ಈ ಸಮಾರಂಭದಲ್ಲಿ ಹಿತನುಡಿಯನ್ನು ನೀಡಿದಂತಹ ಹಾಜಿ ಮುಸ್ತಫಾರವರಿಗೆ ಕೃತಜ್ಞತೆಗಳು. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜಿನ ಪ್ರಾಂಶುಪಾಲರು ಈಗಾಗಲೇ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ. ನಮ್ಮ ಪ್ರಾಂಶುಪಾಲರಂತಹ ಶ್ರೀಯುತ ವಿಶ್ವರಾಜ ಸರ್ ಅವರು ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ತಾನೇ ಬಂದ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಡೆಸುವಂತಹ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಪ್ರಾಂಶುಪಾಲರಿಗೆ ಹಾರ್ದಿಕವಾದ ಸ್ವಾಗತ.
ಈಗ ಅವರಿಗೆ ಎಲ್ಲರಿಗೂ ನಾವು ಹೂವನ್ನು ಕೊಡಬೇಕು ಅಂತೇಳಿ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಹೇಳ್ತೇನೆ. ಈಗ ಮೊದಲಿಗೆ ನಮ್ಮ ಕಲ್ಲಾಪು ಶಾಲೆಯ HM ಆದ ನಸೀಮಾ ಬಾನು ಮೇಡಮಿಗೆ ಸೈಯದ್ ಶಾಯಿಕ್ MRAC ಟ್ರೇಡ್ ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕಾಗಿ ಕೇಳ್ತೇನೆ. ಇನ್ನೊಬ್ಬರು HM ಆದಂಥ ರಮ್ಲತ್ ಮೇಡಮನವರು ನಮ್ಮ ITIಯ ಸಿಬ್ಬಂದಿಯಾದ ಝೀನತ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್ PU ಕಾಲೇಜಿನ ಟ್ರಾನ್ಸ್ಫರರ್ ಆದ ಪವಿತ್ರ ಮೇಡಮ್ ಅವರಿಗೆ ನಮ್ಮ ITIಯ ವಿದ್ಯಾರ್ಥಿಯಾದ ಅಸೀಲ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾಸಿಗಟ್ಟೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಂಗೀತ ಮೇಡಮ್ ಅವರಿಗೆ ಜಫೀರ್ ಅಹಮದ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ. ಮತ್ತೊಬ್ಬರು ಅತಿಥಿಯಾದ ಭಾರತಿ ಮೇಡಮ್ ಅವರಿಗೆ ನಮ್ಮ ITIಯ ಮೊಯ್ದೀನ್ ಅನ್ವೀಸ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ. ಅದೇ ರೀತಿ ನಮ್ಮ ಹಳೆಕೋಟೆ ಶಾಲೆಯ HM ಅವರಾದ KMK ಮಂಜನಾಡಿ ಅವರಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ITIಯ ವಿದ್ಯಾರ್ಥಿಯಾದ ನಜೀರ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಈ ಮೂಲಕ ತಿಳಿಸ್ತೀವಿ. ಆಂಗ್ಲ ಮಾಧ್ಯಮ ಶಾಲೆಯ HM ಆದ ಇಮ್ತಿಯಾಜ್ ಸರ್ ಅವರು ಬಂದಿದ್ದಾರೆ. ಇವರಿಗೆ ನಮ್ಮ ITIಯ ವಿದ್ಯಾರ್ಥಿಯಾದ ಸೈಯದ್ ಶಾಯಿಕ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸೈಯದ್ ಮದನಿ ಹಜರತ್ ಸೈಯದ್ ಮದನಿ ಶಾಲೆಯ ಪ್ರೈಮರಿ ಶಾಲೆ HM ಆದ ರಸೂಲ್ ಖಾನ್ ಅವರಿದ್ದಾರೆ. ಇವರು ನಮ್ಮ ಎಲೆಕ್ಟ್ರಿಷಿಯನ್ ಟ್ರೇಡಿನ ಲುಕ್ಮಾನ್ ಹಕೀಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಟಿಪ್ಪು ಸುಲ್ತಾನ್ ಶಾಲೆಯ ಗೀತಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಮುನಾಫ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ವರ್ಷ ನಮ್ಮ ಒಮ್ಮೆ ಮೊದಲು ಹೇಳಿದೆ, ಈಗ ಮತ್ತೊಮ್ಮೆ ನಮ್ಮ ITI 40ನೇ ವರ್ಷ 83ರಲ್ಲಿ ಜನಾಬ್ ಹಾಜಿ ಇಬ್ರಾಹಿಂ ಸರ್ ಅವರು ಮತ್ತು ಆಗದ ಶಾಸಕರಾದ UT ಫರೀದ್ ಅವರು ನಮ್ಮ ಉಳ್ಳಾಳದಲ್ಲಿ ITI ಆಗಬೇಕು ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿಯೇ ಪ್ರಥಮ ಬಾರಿಗೆ ಶುರು ಮಾಡಿದಂಥ ಈ ITI ಈ ದಿನ 40 ವರ್ಷ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸಣ್ಣ ಮಟ್ಟಿಗೆಯಲ್ಲಿ ನಮ್ಮ ಎಲ್ಲ ದರ್ಗಾದ ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿಗಳಿಗೆ ಒಂದು ಫೆಲಿಸ್ಟ್ರೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇನೆ. ಅದರನ್ನೆಲ್ಲರೂ ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿ. ನಮ್ಮ ಈ ITIಗೆ 40 ವರ್ಷ ಪ್ರಾಯ ಆಯಿತು, 40 ವರ್ಷ ತುಂಬ್ತಾ ಬಂತು. ಆದ ಕಾರಣ ನಮ್ಮ ಈ ITI ಇದರ ಪ್ರಿನ್ಸಿಪಾಲ್ರಾದ ನಮ್ಮ ಈಶ್ವರಾಜ್ ಅವರು ಅವರ ಒಂದು ಪುಟ್ಟ ಕಾಣಿಕೆ, ಯಾಕೆಂದರೆ ಇಲ್ಲಿ ಅವರು ಕೆಲಸ ಮಾಡ್ತಾ ಇರುವಾಗ ಈಗ 40 ವರ್ಷ ಆಯಿತು. ಆದ ಕಾರಣ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿಮ್ಮ ಶಿಕ್ಷಕ ಮತ್ತೊಂದು ಅಧ್ಯಕ್ಷರು ಅದೇ ಪ್ರಕಾರ ನಮ್ಮ ಇದರಲ್ಲಿ HMಸ್ನವರು ಎಲ್ಲ ಅವರಿಗೆಲ್ಲ ಒಂದು ಸಾಲು ಒದಿಸಿ ಒಂದು ಹಣ್ಣೊಂಪಲು ಕೊಡಬೇಕಂತೇಳಿ ಅವರೊಂದು ಕನಸು, ಅದು ಕನಸು ಈಗ ನೆನಸಾಗಲಿ ಅಂತೇಳಿ ಹೇಳುತ್ತಾ ಅದನ್ನೀಗ ನಮ್ಮ ಅಧ್ಯಕ್ಷರು ಸುಮಾರು 40 ವರ್ಷಗಳಿಂದ ಕಾರ್ಯಾಚರಣೆ ನಡೆಸುತ್ತಿರುವ ITI ಈ ಸುಸಂದರ್ಭದಲ್ಲಿ ನಮ್ಮ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರನ್ನ ಸನ್ಮಾನ್ಯ ನಮ್ಮ ಪ್ರಾಚಾರ್ಯರಾದಂತಹ ವಿಶ್ವರಾಜ್ ಸರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಹಾಗೂ ಇಲ್ಲಿ ಬಂದ ಇದರ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅತಿಥಿಗಳಿಗೂ ಅವರು ಸನ್ಮಾನವನ್ನು ನೀಡಲಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರಾದಂತಹ ರಶೀದ್ ಹಾಜಿ ಅವರಿಗೆ ಉಪಾಧ್ಯಕ್ಷರಾದಂತಹ ಹಾಜಿ ಮುಸ್ತಫಾರ್ ಅವರನ್ನು ಸಹ ನಮ್ಮ ಪ್ರಾಂಶುಪಾಲರು ಹಾಗೂ ತಂಡದವರು ಸನ್ಮಾನ ಮಾಡುತ್ತಾ ಇದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ
ನಮ್ಮೆಲ್ಲರ ನೆಚ್ಚಿನ ಉಪಾಧ್ಯಕ್ಷರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸನ್ಮಾನ್ಯ ಸ್ವೀಕರಿಸಿದಂತಹ ಮುಸ್ತಫಾರ್ರವರಿಗೆ ಕೃತಜ್ಞತೆಗಳು. ಅವರು ಆಸಿನ್ ರಾಯ್ ಅವರಿಗೆ ನಮ್ಮ ಪ್ರಾಚಾರ್ಯರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ITI ಪರವಾಗಿ ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ಇಬ್ರಾಹಿಂ ಅವರಿಗೆ ಕೃತಜ್ಞತೆಗಳು. ಟಿಪ್ಪು ಸುಲ್ತಾನ್ ಕಾಲೇಜಿನ ಪ್ರಾಚಾರ್ಯರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಅಬ್ದುಲ್ ರಹೀಮನ್ ರವರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರವರು ಸಾಲು ಓದಿಸಿ ಸನ್ಮಾನಿಸಿದರ ಒಟ್ಟಿಗೆ ನಮ್ಮ ಪ್ರಾಚಾರ್ಯರ ತಂಡ ಅವರಿಗೆ ಫಲಪುಷ್ಪವನ್ನು ನೀಡಿ ಸನ್ಮಾನಿಸಿದ್ದಾರೆ. ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ಅಬ್ದುಲ್ ರಹೀಮನ್ ರವರಿಗೆ ITI ಪರವಾಗಿ ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಪೂರ್ವಕ ಅಭಿನಂದನೆ. ಇನ್ನೊಬ್ಬ ನಮ್ಮ ಮುಖ್ಯ ಅತಿಥಿ ನಮ್ಮೆಲ್ಲರ ಕೇಂದ್ರ ಬಿದ್ದು ಹಳೆಕೋಟೆ ಶಾಲೆಯ ಮುಖ್ಯೋಪಾಧ್ಯ KMK ಮಂಜನಾಡಿ ಅವರು, ಎಲ್ಲರಿಗೂ ಚಿರಪರಿಚಿತರು KMK ಮಂಜನಾಡಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಈ ನಮ್ಮ ITI ಪರವಾಗಿ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಅಧ್ಯಕ್ಷರು ಹಾಗೂ ನಮ್ಮ ಪ್ರಾಂಶುಪಾಲರ ತಂಡ ಈಗಾಗಲೇ ಅವರಿಗೆ ಸನ್ಮಾನಿಸಿದ್ದಾರೆ. ಹಾಗೆ ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿದಂತಹ KMK ಮಂಜನಾಡಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಇದರ ಮುಖ್ಯೋಪಾಧ್ಯಾಯ ಇಮ್ತಿಯಾಜ್ ಅವರು ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸನ್ಮಾನವನ್ನು ಉಪಾಧ್ಯಕ್ಷರಂತಹ ಉಪಪ್ರಾಂಶುಪಾಲರಂತಹ ನೂರುದ್ದೀನ್ ಅವರು ನಡೆಸಿಕೊಟ್ಟಿದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದಂತಹ ಇಮ್ತಿಯಾಜ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ರಸೂಲ್ ಖಾನ್ ರವರು ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಸೈಯದ್ ಮದನಿ ITI ಪರವಾಗಿ ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅತಿಥಿ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪು ಇದರ ಮುಖ್ಯೋಪಾಧ್ಯಾಯಿನಿ ನಸೀಮಾ ಬಾನು ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ITI ಪರವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಸನ್ಮಾನ ಸ್ವೀಕರಿಸಿದಂತಹ ನಸೀಮಾ ಬಾನ್ರವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇನ್ನೋರ್ವ ಅತಿಥಿ ಟಿಪ್ಪು ಸುಲ್ತಾನ್ PU ಕಾಲೇಜಿನ ಪ್ರಾಂಶುಪಾಲೆ ಪವಿತ್ರ ಮೇಡಮ್ ರವರು, ಅವರಿಗೆ ಈ ಸಂದರ್ಭದಲ್ಲಿ ITI ಪರವಾಗಿ ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪರವಾಗಿ ಸನ್ಮಾನವನ್ನು ನೀಡುತ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಪವಿತ್ರ ಮೇಡಮ್ ಅವರಿಗೆ ಕೃತಜ್ಞತೆಗಳು. ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅವರಿಗೆ ನಮ್ಮ ITI ಪರವಾಗಿ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಸಂಗೀತ ಮೇಡಮ್ ಅವರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳು. ಹಜರತ್ ಆಂಗ್ಲ ಮಾಧ್ಯಮ ಲೇಖಲ ಇದರ ಮುಖ್ಯೋಪಾಧ್ಯಾಯಿನಿ ರಮ್ಲತ್ ಮೇಡಮ್ ರವರು ಆಗಮಿಸಿದ್ದಾರೆ. ಇವರಿಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ITI ಪರವಾಗಿ ಸನ್ಮಾನವನ್ನು ನೀಡುತ್ತಾ ಇದ್ದೇವೆ. ಇದನ್ನು ಸ್ವೀಕರಿಸಿದಂತಹ ರಮ್ಲಂ ಬೇಗಂ ರವರಿಗೆ ಪೂರ್ವಕ ಕೃತಜ್ಞತೆಗಳು. ಹಜರತ್ ಹೆಣ್ಮಕ್ಕಳ ಶಾಲೆ ಮಾಸ್ತಿಕಟ್ಟೆ ಇದರ ಮುಖ್ಯೋಪಾಧ್ಯಾಯನಾಗಿ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದೆ ಅವರು ಗೀತಾ ಮೇಡಮ್ ರವರು ಈ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ನಿಮಗೆ ಇದು ನಮ್ಮ ITI ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿರುವ ಸೈಯದ್ ಮದನಿ ಕೈಗಾರಿಕಾ ತರಬೇತಿ ಸಂಸ್ಥೆ ಉಲ್ಲಾಳ ಇದರ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ
ಬಹುಮಾನ ಪಡೆಯುವಂಥ ಈ ಶುಭ ಸಂದರ್ಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರುಗಳಾದಂಥ ಮುಸ್ತಫಾ ಅಬ್ದುಲ್ಲಾ ಅವರು, ಅದೇ ರೀತಿ ಹಾಜಿ ಇಬ್ರಾಹಿಂ ಅವರು, ಈ ಸಂಸ್ಥೆಯ ಪ್ರಾಂಶುಪಾಲ ವಿಶ್ವರಾಜ್ ಅವರು, ಅಲ್ಲದೆ ಇದರ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ನಮ್ಮ ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳು, ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಮಾಡ್ತಾ, ನಿಮ್ಮ ಮುಂದೆ ಜಾಸ್ತಿ ಮಾತಾಡಿದರೆ ಕೇಳುವಷ್ಟು ತಾಳ್ಮೆ ನಿಮಗೆ ಇರುವುದಿಲ್ಲ. ಅದು ನಿಮ್ಮ ಅಹಂಕಾರ ಅಲ್ಲ, ಅದು ನಿಮ್ಮ ವಯಸ್ಸಿನ ಒಂದು ಮಹಿಮೆ. ಅದು ಎಲ್ಲರಿಗೂ ಇರುವಂಥ ಒಂದು ಆ ಪ್ರಾಯ. ಈ ಪ್ರಾಯವನ್ನು ನಾವು ಬಹಳಷ್ಟು ಜಾಗರೂಕತೆಯಿಂದ ಪಾಲಿಸಬೇಕು. ಆ ಪಾಲಿಸಿದಾಗ ಮಾತ್ರ ನಾವು ನಂಬಿಕೊಂಡು ಬಂದಂಥ ಇಸ್ಲಾಂ ಧರ್ಮ, ಪ್ರವಾದಿಯವರ ಮಾತುಗಳು, ಪ್ರವಾದಿಯವರ ಚರ್ಯೆಗಳು ಎಲ್ಲವನ್ನು ನಾವು ಅವಲಂಬಿಸಿಕೊಂಡು ಹೋದಾಗ ನಮ್ಮ ಜೀವನ ಮುಂದಿನ ದಿನಗಳಲ್ಲಿ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ನಮ್ಮಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡುವಂಥದ್ದು, ನೀವೆಲ್ಲ ನಮ್ಮ ಸಹೋದರರುಗಳು, ನಮ್ಮ ಮಕ್ಕಳಂತೆ. ಈ ಒಂದು ಪ್ರಾಯದ ಈ ವ್ಯವಸ್ಥೆಯಲ್ಲಿ ಇಸ್ಲಾಮಿನ ಚೌಕಟ್ಟಿನಲ್ಲಿ ನಾವು ಮುಂದುವರಿದರೆ ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಒಳಿತನ್ನು ಅನುಭವಿಸಬಹುದು. ನೀವೆಲ್ಲ ಕಾಣ್ತಾ ಇದ್ದೀರಿ, ಮುಸ್ತಫಾ ಅಬ್ದುಲ್ಲಾ ಅವರು ಈಗೊಂದು ಮಾತು ಹೇಳಿದರು, ಬೇರೆ ಬೇರೆ ಡಿಗ್ರಿ ಪಡೆದವರು ಕೆಲಸ ಇಲ್ಲದೆ ಇದ್ದಾರೆ. ನಾವು ಚಿಕ್ಕದಿರುವಾಗಲೇ ನಾವು ಎಳೆ ವ್ಯವಸ್ಥೆಯಲ್ಲೇ ಕೇಳಿದ್ದೇವೆ, ಡಿಗ್ರಿ ಆದವರು ಹೋಟೆಲ್ನಲ್ಲಿ ಗ್ಲಾಸ್ ತೆಗಿತಾ ಇದ್ದಾರೆ ಅಂತೇಳಿ. ಸುಳ್ಳು ಮಾತೇನಲ್ಲ ಅದು. ಈಗಂತೂ ಜಾಸ್ತಿ ಆಗಿದೆ ಡಿಗ್ರಿ ಪಡ್ಕೊಳ್ಳುವವರು. ಉದ್ಯೋಗ ನಷ್ಟವಾಗ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಈ ಕೈಗಾರಿಕಾ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಂತ ನಿಮ್ಮ ಕೈಯಲ್ಲಿರುವಂತ ಒಂದ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಸರ್ಟಿಫಿಕೇಟ್ ರಹಿತವಾದಂಥ ವಿದ್ಯೆ ಆಗಿರಬಹುದು, ಊಟಕ್ಕೆ ನಿಮ್ಮ ಜೀವನಕ್ಕೆ ದಾರಿ ಮಾಡಿಸುವಂಥ ಒಂದು ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಉದಾಹರಣೆಗೆ ನನ್ನ ಮನೆಯಲ್ಲಿಯೇ ಒಂದು AC ಸರ್ವಿಸ್ಗೆ ಬೇಕಾಗಿ ಉಳ್ಳಾಳದಲ್ಲಿರುವಂಥ AC ಮೆಕ್ಯಾನಿಕ್ಗಳು ಕರೆದಾಗ ಸಕಾಲಕ್ಕೆ ಬಂದು ಮುಟ್ಟುವುದಿಲ್ಲ. ಕಾರಣ ಅವರಿಗೆ ಅಷ್ಟು ಒತ್ತಡದ ಕೆಲಸಗಳಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇದರ ಅರ್ಥ ನೀವು ಕಲಿತಂಥ ವಿದ್ಯೆಯು ನಿಮಗೆ ಅದು ಎಲೆಕ್ಟ್ರಿಕಲ್ ಆಗಲಿ, ಫಿಟ್ಟರ್ ಆಗಲಿ, ಇನ್ನಿತರ ಯಾವುದರಲ್ಲಿ ಆಗಲಿ ಒಂದು ಹೊತ್ತಿನ ಊಟಕ್ಕೆ ದಾರಿ ಮಾಡಿಕೊಡ್ತದೆ. ಅದೆಲ್ಲ ಸರಿಯಾಗಬೇಕಾದ್ರೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾಯಿಸಿಕೊಂಡು ಬರಬೇಕು ಅಂತ ಹೇಳಿಕೊಂಡು, ಶಿಸ್ತು ಎಂಬುದು ಮುಖ್ಯ. ಮತ್ತೊಂದು ಉಪದೇಶಗಳನ್ನು, ತಂದೆ ತಾಯಿ ಹಿರಿಯರು ಕೊಟ್ಟಂಥ ಉಪದೇಶಗಳನ್ನು ನಾವು ಪಾಲಿಸಬೇಕಾಗಿದೆ. ಒಂದು ತರಬೇತಿಗೆ, ಒಂದು ಇಂಟರ್ವ್ಯೂಗೆ ಹೋದಂಥ ಒಂದು ಸಂದರ್ಭದಲ್ಲಿ ನಡೆದ ಘಟನೆ ಪುಸ್ತಕದಲ್ಲಿ ಓದಿದೆಯೋ ವಾಟ್ಸಪ್ಪಲ್ಲಿ ನೋಡಿದ್ಯೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಲವಾರು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಹಿಡಿದುಕೊಂಡು ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ಬ ಯುವಕ ಗೇಟ್ನೊಳಗೆ ಹೋದಾಗ ಅಲ್ಲಿ ಒಂದು ನೀರಿನ ಟ್ಯಾಪ್ ಆನ್ ಆಗಿತ್ತು. ಆ ನೀರಿನ ಟ್ಯಾಪನ್ನು ಅವನು ಕ್ಲೋಸ್ ಮಾಡಿ ಆ ನಂತರ ಆ ಬಿಲ್ಡಿಂಗ್ನೊಳಗೆ, ಆಫೀಸ್ನೊಳಗೆ ಹೋದ. ಇದನ್ನು ತರಬೇತಿ ಅಥವಾ ಇದು ಏನು ಎಂಟ್ರಿ ಮಾಡುವಂಥ ಆ ಗಣ್ಯರು ಯಾರಿದ್ದಾರೆ ಅವರು CC ಕ್ಯಾಮೆರಾದಲ್ಲಿ ನೋಟ್ ಮಾಡಿಕೊಂಡ್ರು.
ಆ ಒಂದು ಕಾರಣಕ್ಕಾಗಿ ಸರ್ಟಿಫಿಕೇಟ್ ಕೂಡ ಪೂರ್ತಿ ಇಲ್ಲದಂತ ಆ ಯುವಕರಿಗೆ ಕೇಳಿ, ನೀನು ಯಾಕಾಗಿ ಆ ಒಂದು ನೀರಿನ ನಳ್ಳಿಯನ್ನು ಬಂದ್ ಮಾಡಿದ್ವಿ ಅಂತ ಕೇಳಿದಾಗ, ನನ್ನ ಮನೆಯಲ್ಲಿ ಯಾವತ್ತೂ ಆ ನೀರು ಪೋಲಾಗುವಾಗ ನನ್ನ ತಂದೆ ಬೈತಾ ಇದ್ರು, ಅದನ್ನು ಬಂದ್ ಮಾಡಲಿಕ್ಕೆ ಒತ್ತಾಸೆ ಮಾಡ್ತಾ ಇದ್ರು. ಆ ಒಂದು ನೆನಪಿನಲ್ಲಿ ನಾನು ಇಲ್ಲಿ ಅದನ್ನು ಮಾಡಿದೆ. ಆ ಒಂದು ಕಾರಣಕ್ಕಾಗಿ ಅವನಿಗೆ ಅಲ್ಲಿ ಕೆಲಸ ದೊರಕ್ತದೆ. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಜೀವನ ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು ಅಂತ ಹೇಳಿ, ನಾವು ಯಾರೂ ಅಕ್ರಮವನ್ನು ಮಾಡುವಂಥ ವ್ಯಕ್ತಿಗಳಾಗಬಾರದು. ಅಕ್ರಮಕ್ಕೆ ಯಾವತ್ತೂ ನಾವು ದಾರಿ ಮಾಡಿಕೊಡಬಾರದು. ನಾವು ಕೂಡ ಅಕ್ರಮಕ್ಕೆ ಒಳಗಾಗಬಾರದು. ಅಕ್ರಮ ಮಾಡಲಿಕ್ಕೆ ಹೋದಾಗ ಅಕ್ರಮಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಕೂಡ ಇರ್ತದೆ. ಕೆಲವೊಮ್ಮೆ ಅಕ್ರಮ ಮಾಡಲಿಕ್ಕೆ ಹೋಗದಿದ್ದಾಗ ಅಕ್ರಮ ನಮ್ಮಿಂದಾಗಿ ನಮ್ಮ ಮೇಲೆ ಬೀಳ್ತದೆ. ನಮ್ಮ ಮೇಲೆ ವಿನಾಕಾರಣ ಅಕ್ರಮ ಆದಾಗ ನಾವು ನಿರಾಶೆಗೊಳ್ಳದೆ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಟ್ಟು ಮುಂದಡಿಯಬೇಕು ಅಂತ ಹೇಳುವ ಮಾತನ್ನು ಹೇಳಿ, ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಆ ಅಲ್ಲಾಹನು ಸೃಷ್ಟಿಕರ್ತನು ಒಳಿತನ್ನು ಮಾಡಲಿ ಎಂದು ಹೇಳುವ ಮಾತನ್ನು ಹೇಳಿ, ಈ 40ನೇ ವರ್ಷದ ಈ ಸುಸಂದರ್ಭದಲ್ಲಿ ನೀವೆಲ್ಲ ತಿಳ್ಕೊಳ್ಬೇಕು. ನಾವು ನೋಡಿದ ಹಾಗೆ ಎಲ್ಲರೂ SSLC ಪಾಸ್ ಆದ ಮೇಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿಗ್ರಿಗೆ ಹೋಗೋದು, ITIಗೆ ಬರುವಂತಹ ವಿದ್ಯಾರ್ಥಿಗಳು ಅಷ್ಟು ಕಮ್ಮಿ. ನಾನು ತಿಳ್ಕೊಂಡ ಹಾಗೆ ITIಗೆ ಬರುವ ವಿದ್ಯಾರ್ಥಿಗಳು ಮೊದಲೆಲ್ಲ SSC ಫೈಲ್ ಆದವರು, ಅಥವಾ ಕನಿಷ್ಠ ಮಾರ್ಕ್ ಪಡ್ಕೊಂಡವರು, ಅಥವಾ ಉತ್ತೀರ್ಣವಾಗದೆ ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಿದ್ಯಾರ್ಥಿಗಳ ಗುಂಪನ್ನು ಸೇರಿಸಿಕೊಂಡು ITI ಎಂದು ಹೇಳುವಂಥ ನಡೆಸುವಂಥ ಪದ್ಧತಿ ಇತ್ತು. ಪಕ್ಕದ ಕೇರಳದಲ್ಲಿ ಹಾಗೆ ಅಲ್ಲ, ಅವನು ಎಷ್ಟೇ ಮಾರ್ಕ್ ಪಡ್ಕೊಂಡ್ರು ಕೂಡ ಅವನ ಒಂದು ಧ್ಯೇಯ ನಾನು ITI ಕಲಿಬೇಕು, ಆ ಒಂದು ಕೆಲಸವನ್ನು ಮಾಡುವಂಥ ಒಂದು ಎಲೆಕ್ಟ್ರಿಷಿಯನ್ ಆಗಲಿ, ಫಿಟ್ಟರ್ ಆಗಲಿ, MRAC ಆಗಲಿ, AC ಮಾಡುವಂಥ ಉದ್ದೇಶವನ್ನು ಕೊಂಡು ಕಲಿಯುವಂಥ ಸ್ಥಿತಿ ಬಹಳ ಹಿಂದಿನಿಂದ ನಾವು ಕಾಯ್ತಾ ಇದ್ದೇವೆ. ಆದರೆ ಈಗ ಇದರ ಸಂಖ್ಯೆ ಕೂಡ ಬಹಳ ಕಮ್ಮಿಯಾಗಿದೆ. ನಮ್ಮ ವಿದ್ಯಾರ್ಥಿ ಕೂಡ SSLC ಆದ ಮೇಲೆ ಇದಕ್ಕೆ ನೇರವಾಗಿ ಬರುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗೆ ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ನಿಮ್ಮ ದೋಸ್ತುಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ನೀವು ತಿಳಿ ಹೇಳಬೇಕು. ನಾನು ಈ ರೀತಿ ಹೋದಾಗ ಈ ರೀತಿ ನಮಗೆ ವ್ಯವಸ್ಥೆ ಆಗಿದೆ. ನೀವು ಕೂಡ ಸಯ್ಯದ್ ಮದನಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿ ನಿಮ್ಮ ಕಾಲನ್ನು ಗಟ್ಟಿ ಮಾಡಲಿಕ್ಕೆ, ನಿಮ್ಮ ಜೀವನದ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ದಾರಿ ಆಗ್ತದೆ ಅಂತ ಹೇಳುವಂಥ ಆ ಪ್ರಚಾರವನ್ನು ನೀವು ಮಾಡಬೇಕು ಅಂತೇಳಿ ಸಂಸ್ಥೆ ಬರುವಾಗ ಕೇಳಿಕೊಂಡು, ಈ 40 ವರ್ಷಗಳಿಗೆ ಕಾರಣೀಭೂತರಾದಂಥ ನಮ್ಮ ಹಿರಿಯ ಇಬ್ರಾಹಿಂ ಹಾಜಿಯವರು, UT ಫರೀದ್ ಸಾಹೇಬ್ರವರು, ಇನ್ನು ಅನೇಕ ಮುಖಂಡರುಗಳನ್ನು ಈ ಸಂದರ್ಭದಲ್ಲಿ ನೆನೆಸಿ ನಮಗೆಲ್ಲರಿಗೂ ದೇವರು ಒಳಿತನ್ನು ಅನುಗ್ರಹಿಸಲಿ ಅಂತ ಹೇಳೋ ಮಾತನ್ನು ಹೇಳಿ, ಮುಂದಿನ ದಿನಗಳು ನಿಮ್ಮ ಒಂದು ಸೌಭಾಗ್ಯತವಾದ ಒಳಿತಿನ ಜೀವನ ಮಾಡಲಿಕ್ಕೆ ಆ ಅಲ್ಲಾಹನು ಕರುಣಿಸಲಿ ಎಂದು ಹೇಳುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೊಂದು ಕೆಲಸವನ್ನ ಸಂಸ್ಥೆಯಲ್ಲಿ ನೀವು ಮಾಡಬೇಕು. ಒಂದು ರಕ್ತದಾನ ಶಿಬಿರ ಮಾಡಬೇಕು, ಸಮಾಜಪರವಾದಂಥ ಕೆಲಸ ಮಾಡಬೇಕು. ನನ್ನ ಕಣ್ಣಿಗೆ ಕಾಣುವಂಥ ಆ ರಸ್ತೆಯನ್ನು ಹಿಡಿದು ನಮ್ಮ ಸಂಸ್ಥೆಯ ಗೇಟಿನವರೆಗೆ ಇರುವಂಥ ಎಲ್ಲ ಗಿಡಗಂಡಿಗಳನ್ನು ಒಂದು ದಿವಸ ನೀವು ಸೇರಿ ಶ್ರಮದಾನ ಮೂಲಕ ಆ ಶುಚಿತ್ವವನ್ನು ಮಾಡಬೇಕು ಎಂದು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾಭ್ಯಾಸದ ಅವಕಾಶ, ಇದರ ಬಗ್ಗೆ ವಿಸ್ತಾರವಾಗಿ ವಿವರಿಸುತ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ಸನ್ಮಾನ್ಯ ಹಾಜಿ ಅಬ್ದುಲ್ ರಶೀದ್ ಹಾಜಿ ಅವರಿಗೆ ಕೃತಜ್ಞತೆಗಳು. ಇದೀಗ ಟಿಪ್ಪು ಸುಲ್ತಾನ್ ಕಾಲೇಜಿನ ಪ್ರಾಂಶುಪಾಲರು ಸಮಯದ ಅಭಾವ ಇದೆ, ಆದ ಕಾರಣ ನಾವು ಧನ್ಯವಾದಗಳಿಗೆ ಅನಿವಾರ್ಯವಾಗಿ ಹೋಗಬೇಕಾಯಿತು. ಧನ್ಯವಾದಗಳನ್ನ ವಿದ್ಯಾರ್ಥಿ ಮುವಾಫಕ್ರವರು ನಡೆಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಇಲ್ಲಿ ಸೇರಿರುವಂಥ ಪ್ರೆಸಿಡೆಂಟ್ ಅವರಿಗೆ ನಾನು ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಉಪಾಧ್ಯಕ್ಷವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿದ ಎಲ್ಲ ಸಂಸ್ಥೆಯ ಮುಖ್ಯೋಪಾಧ್ಯಾಯರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಿದ್ದೇನೆ.